ವಿಟ್ಲ ರೋಟರಿ ಕ್ಲಬ್ನ 2019-20ನೇ ಸಾಲಿನ ನೂತನ ಅಧ್ಯಕ್ಷ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವು ಜುಲೈ 14ರಂದು ಸಂಜೆ ಗಂಟೆ 7:30ಕ್ಕೆ ವಿಟ್ಲದ ವಿಠಲ ಪದವಿ ಪೂರ್ವ ಕಾಲೇಜಿನ ಸುವರ್ಣ ರಂಗಮಂದಿರದಲ್ಲಿ ನಡೆಯಲಿದೆ ಎಂದು ನಿಯೋಜಿತ ಅಧ್ಯಕ್ಷ ಜಯರಾಮ್ ರೈ ತಿಳಿಸಿದರು. ಅವರು ವಿಟ್ಲ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ 2018-19ನೇ ಸಾಲಿನ ಗವರ್ನರ್ ರೋಹಿನಾಥ್ ಪಿ ಅವರು ಪದಗ್ರಹಣ ನೆರವೇರಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಹಿರಿಯ ವಕೀಲ ಜಿ ಶಂಕರ್ ಭಟ್, ಝೋನ್ 4ರ ಅಸಿಸ್ಟೆಂಟ್ ಗವರ್ನರ್ ರಿತೇಶ್ ಬಾಳಿಗ, ಝೋನಲ್ ಲೆಫ್ಟಿನೆಂಟ್ ಸಂಜೀವ್ ಪೂಜಾರಿ ಭಾಗವಹಿಸಲಿದ್ದಾರೆ ಎಂದರು. ಒಂದು ರೋಗ ಬರುವುದಕ್ಕಿಂತ ಮುಂಚೆ ಅವನನ್ನು ಹೇಗೆ ಪ್ರಿವೆಂಟ್ ಮಾಡಬಹುದು, ಅದೇ ರೀತಿ ಹೆಚ್ಚಿನ ಸಂದರ್ಭದಲ್ಲಿ ಅವನ ಒಂದು ಆತ್ಮಸ್ಥೈರ್ಯ ಆತ್ಮಸ್ಥೈರ್ಯ ಕಳ್ಕೊಂಡಾಗ ಅವನು ತನ್ನಷ್ಟಕ್ಕೆ ಆ ಕಾಯಿಲೆಗೆ ಜಾಸ್ತಿ ಒಳಗಾಗಲಿಕ್ಕೆ ಕಾರಣ ಆಗ್ತದೆ. ಅದಕ್ಕೆ ಬೇಕಾಗಿ ಆ ಕಾಯಿಲೆಗಳ ಬಗ್ಗೆ ಪೂರ್ವ ಮಾಹಿತಿ ನೀಡುವಂತಹದ್ದು, ಅದೇ ರೀತಿ ಅದರ ಬಗ್ಗೆ ಒಂದು ಧೈರ್ಯ ತುಂಬುವಂತ ಕೆಲಸವನ್ನು ಮಾಡುವಂಥದ್ದು, ಈ ಬಗ್ಗೆ ಬೇರೆ ಬೇರೆ ಕಡೆ ಮಾಹಿತಿಯನ್ನು ಕೊಡುವಂತಹದ್ದು ಇದು ಜಿಲ್ಲಾ ಒಂದು ಹಾಲಿ ಅಧ್ಯಕ್ಷ ಡಾಕ್ಟರ್ ಚರಣ್ ಕಚಿ ಅವರು ಮಾತನಾಡಿ, ಕಳೆದ ವರ್ಷ 30 ಅಂಗನವಾಡಿಗಳಿಗೆ ಪ್ರತಿಯೊಬ್ಬ ಸದಸ್ಯರು ವಿಶೇಷ ಕೊಡುಗೆಯನ್ನ ನೀಡಿದ್ದು ಅದು ಇತಿಹಾಸವನ್ನ ನಿರ್ಮಿಸಿದೆ. ಅಲ್ಲದೆ ಉಚಿತ ಡೆಂಟಲ್, ಕಣ್ಣು, ಡೆಂಚರ್, ಡಯಾಬಿಟಿಸ್ ಶಿಬಿರಗಳು ಸಮಾಜಕ್ಕೆ ಪ್ರಯೋಜನವಾಗಿವೆ. ಈ ಎಲ್ಲಾ ಸಾಧನೆಯನ್ನ ಗಮನಿಸಿ ಪ್ರತಿಷ್ಠಿತ ಸೈಟೇಷನ್ ಅವಾರ್ಡ್ ಬಂದಿದೆ ಎಂದು ತಿಳಿಸಿದರು. ಒಟ್ಟು 30 ಅಂಗನವಾಡಿಗೆ ನಾವು ಕಳೆದ ವರ್ಷ ಸಹಾಯವನ್ನ ನೀಡಿದ್ದೇವೆ. ಅದಲ್ಲದೆ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪು, 2 ಡೆಂಟಲ್ ಕ್ಯಾಂಪು, 1 ಡೆಂಚರ್ ಕ್ಯಾಂಪು, 2 ಕಣ್ಣಿನ ತಪಾಸಣೆ ಹಾಗೂ 13 ಫ್ರೀ ಡಯಾಬಿಟಿಕ್ ಚೆಕಪ್ ಕ್ಯಾಂಪು ಹಾಗೂ ಇನ್ನಿತರ ಅನೇಕ ಸಮಾಜಮುಖಿ ಕೆಲಸವನ್ನ ಮಾಡಿ ಅತ್ಯಂತ ಪ್ರತಿಷ್ಠಿತ ರೋಟರಿಯಲ್ಲಿ ಪ್ರತಿಷ್ಠಿತ ಅಂತ ಹೇಳಿದ್ರೆ ರೋಟರಿ ಸೈಟೇಷನ್ ಅವಾರ್ಡ್ ಅಂತ ಹೇಳುವಂತದ್ದು, ಅದನ್ನ ನಾವು ಹೇಳಿದ್ರೆ. ಸುದ್ದಿಗೋಷ್ಠಿಯಲ್ಲಿ ಸ್ಥಾಪಕಾಧ್ಯಕ್ಷ ಭಾಸ್ಕರ್ ಶೆಟ್ಟಿ, ಕೋಶಾಧಿಕಾರಿ ಸಂಜೀವ್ ಪೂಜಾರಿ, ಪಿಕೆ ಶೆಟ್ಟಿ, ಹರೀಶ್ ಪೂಜಾರಿ, ದಿನೇಶ್ ವಿ ಉಪಸ್ಥಿತರಿದ್ದರು.